ರಾಜ್ಯ ಸರ್ಕಾರದ ಖಜಾನೆಯಿಂದ 5,000 ಕೋಟಿ ಲೂಟಿ. ಹೌದು, ಇಂಥದೊಂದು ಬ್ರೇಕಿಂಗ್ ನ್ಯೂಸ್ ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಡೆ ಹರಡುತ್ತಾ ಇದೆ. ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ರಾಜಕೀಯ ಚಿತ್ರಣ ಬದಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಆದೇಶದಂತೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿದ್ದಾರೆ. ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಚಿವ ಬಿಜೆಪಿಯ ನಾಯಕ ಸುರೇಶ್ ಕುಮಾರ್ ಪ್ರಶ್ನೆಯೊಂದನ್ನ ಮುಂದಿಟ್ಟಿದ್ದಾರೆ. ತಾವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊರಡುವ ಮುನ್ನ ರಾಜ್ಯದ 1.14 ಕೋಟಿ ಮಹಿಳೆಯರಿಗೆ ತಲುಪಬೇಕಾಗಿದ್ದ 5,000 ಕೋಟಿ ರೂಪಾಯಿ ಹಣದ ಹಣೆಬರ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕೆಂದು ಅವರು ಬಹಿರಂಗವಾಗಿ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಚುನಾವಣೆಯಲ್ಲಿ ಮತಗಳಿಸಲು ಸಾಧನವಾಗಿದ್ದ ಗೃಹಲಕ್ಷ್ಮಿ ಯೋಜನೆಯ 1.14 ಕೋಟಿ ಮಹಿಳೆಯರ ಕೈ ಸೇರುವುದು ಸಣ್ಣ ಪ್ರಮಾಣವಲ್ಲ. ಇದು ರಾಜ್ಯದ ತಿಜೋರಿಯನ್ನ ಲೂಟಿ ಹೊಡೆದಿರುವ ಸ್ಪಷ್ಟ ಉದಾಹರಣೆಯಾಗಿದೆ. ಈ ಪ್ರಸ್ತಾವನೆ ನಡೆದು 5 ತಿಂಗಳು ಕಳೆದರೂ ಇಂದಿಗೂ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಆ ಹಣ ತಲುಪಿಲ್ಲ. ಸಚಿವರು ಹಣ ಪಾವತಿಯಾಗಿದೆ ಅಂತ ಸುಳ್ಳು ಹೇಳಿದ್ದಾರೆ. ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು, ಲಕ್ಷ್ಮಿ ಹೆಬ್ಬಾಳ್ಕರ್ 5,000 ಕೋಟಿ ರೂಪಾಯಿ ಹಣವನ್ನ ಪಾವತಿಸಲಾಗಿದೆ ಅಂತ ಹೇಳಿಬಿಟ್ಟಿದ್ದರು. ಹಾಗಾದ್ರೆ ಆ ಭಾರಿ ಹಣದ ಮೊತ್ತ ಎಲ್ಲಿ ಹೋಯಿತು, ಯಾರ ಜೇಬು ಸೇರಿತು ಎಂದು ಪತ್ರದಲ್ಲಿ ಪ್ರಶ್ನಿಸಿದ್ದಾರೆ. ಇಡೀ ದೇಶದಲ್ಲೇ ದಾಖಲೆ ಸಂಖ್ಯೆಯ ಬಜೆಟ್ ಮಂಡಿಸುವ ನೀವು ರಾಜ್ಯದ ಆರ್ಥಿಕ ತಜ್ಞರು ಹಾಗೂ ತಿಜೋರಿ ಸಂಪೂರ್ಣ ನಿಯಂತ್ರಣ ಹೊಂದಿದವರು. ಸಾರ್ವಜನಿಕ ತೆರಿಗೆ ಹಣದ ಪವಿತ್ರತೆಯನ್ನ ಕಾಯುವುದು ಮತ್ತು ಪ್ರತಿಯೊಂದು ಪೈಸೆಗೂ ಉತ್ತರವನ್ನು ನೀಡುವುದು ನಿಮ್ಮ ನೈತಿಕ ಜವಾಬ್ದಾರಿಯಾಗಿದೆ. ಆದ್ದರಿಂದ ಸಿಎಂ ಸ್ಥಾನದಿಂದ ನಿರ್ಗಮಿಸುವ ಮುನ್ನ 5,000 ಕೋಟಿ ರೂಪಾಯಿ ಹಣದ ಅಸಲಿ ಸತ್ಯ ಮತ್ತು ಸ್ಥಿತಿಗತಿಯನ್ನ ರಾಜ್ಯದ ನಾಗರಿಕರಿಗೆ ಸ್ಪಷ್ಟಪಡಿಸಬೇಕು ಎಂದು ಬಹಿರಂಗ ಪತ್ರದ ಮೂಲಕ ಸುರೇಶ್ ಕುಮಾರ್ ಸಿದ್ದರಾಮಯ್ಯ ಅವರನ್ನ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಆ 5,000 ರೂಪಾಯಿ ಎಲ್ಲಿಗೆ ಹೋಯಿತು? ಅದೇನು ಸಿದ್ದರಾಮಯ್ಯ ಅವರ ಜೇಬು ಸೇರುತ್ತೆ ಅಥವಾ ಇನ್ಯಾರೋ ಮಂತ್ರಿಗಳ ಜೇಬು ಸೇರುತ್ತೆ? ಆದರೆ ಗೃಹಲಕ್ಷ್ಮಿಯ ಆ 5,000 ಹಣ ಮಾತ್ರ ಹೆಣ್ಣು ಮಕ್ಕಳಿಗೆ ಸಿಗಲೇ ಇಲ್ಲ ಅನ್ನುವುದು ಈಗಲೂ ಕೂಡ ಒಂದು ನಿಗೂಢ ಪ್ರಶ್ನೆಯಾಗಿದೆ. ಹಾಗಾದರೆ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಲಂಚದ ವ್ಯವಹಾರಗಳು ವಿಪರೀತವಾಗಿ ಬೆಳೆದಿವೆ ಅಂತ ಕೇಳಿ ಬರುತ್ತಿದೆ. ಹಾಗಾದರೆ ಈ ಸರ್ಕಾರದಲ್ಲಿ ಲಂಚದ ವ್ಯವಸ್ಥೆ ಸುಸಜ್ಜಿತವಾಗಿ ನಡೆದಿರುವುದು ಇಲ್ಲಿ ಕಂಡು ಬರ್ತಾ ಇದೆ ಅಂತ ಬಿಜೆಪಿ ನಾಯಕರು ದೂರುತ್ತಿದ್ದಾರೆ. ಹಾಗಾದರೆ ಈ ರಾಜ್ಯದಲ್ಲಿ ಲಂಚ 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 ನಿರಂತರವಾಗಿ ನಡೆಯುತ್ತಿರುವುದು ಕಂಡು ಬರುತ್ತಿದೆ. ಹೌದು, ಲಂಚ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅನ್ನೋ ಮಟ್ಟಿಗೆ ಇವತ್ತು ನಮ್ಮ ಸಮಾಜ ಬೆಳೆದು ನಿಂತಿದೆ. ನಾನು ಹೇಳಿದ ಹಾಗೆ ಇದು ಕೇವಲ ಸರ್ಕಾರಿ ಕಂಪನಿಗಳಲ್ಲ, ಪ್ರೈವೇಟ್ ಕಂಪನಿಗಳಲ್ಲಿ, ಆಫೀಸುಗಳಲ್ಲಿ ಕೂಡ ನೀವು ಚಿಕ್ಕ ಚಿಕ್ಕ ಆಫೀಸುಗಳಿಂದ ಹಿಡಿದು ದೊಡ್ಡ ದೊಡ್ಡ ಆಫೀಸುಗಳಲ್ಲೂ ಕೂಡ ನೋಡಬಹುದಾಗಿದೆ. ಅಷ್ಟೇ ಯಾಕೆ, ಕಾನೂನನ್ನ ಮಾಡುವಂತಹ ವಿಧಾನಸಭೆಯಲ್ಲಿ ಕೂಡ ನೀವು ಈ ಒಂದು ದಂಧೆಯ ಲಂಚೆಯ ದಂಧೆಯನ್ನ ನೋಡಬಹುದಾಗಿದೆ. ನಾನು ಪ್ರೈವೇಟ್ ಕಂಪನಿಗಳ ಬಗ್ಗೆ ಹೇಳ್ತಾ ಇದ್ದೆ. ಉದಾಹರಣೆಗೆ, ಒಬ್ಬ ಮಹಿಳೆ ತನಗೇನಾದ್ರೂ ಪ್ರಮೋಷನ್ ಬೇಕು ಅಂದ್ರೆ ಅವಳ ಬಾಸ್ ಬಳಿ ಕೇಳಿದ್ರೆ ಅವಳ ಬಾಸ್ ಕೇಳುವುದು ಅವಳ ಸ್ಪರ್ಶ. ಅಂದ್ರೆ ಅವಳಿಗೆ ಏನಾದ್ರೂ ಪ್ರಮೋಷನ್ ಕೊಡಬೇಕು ಅಂದ್ರೆ ಅವಳು ಆ ಬಾಸ್ ಜೊತೆ ಸ್ವಲ್ಪ ಸಮಯವನ್ನ ಕಳೆಯಬೇಕು. ಇನ್ನು ನೇರವಾಗಿ ನಾನು ಹೇಳ್ಬೇಕಂದ್ರೆ ಅವಳು ಅವನ ಜೊತೆ ಒಂದು ರಾತ್ರಿ ಮಲಗಬೇಕು. ಒಂದು ರಾತ್ರಿನೋ 2 ರಾತ್ರಿನೋ ಅವರಿಬ್ಬರ ನಡುವೆ ಇರುವ ಡೀಲ್ ಪ್ರಕಾರ. ಇಂತಹ ಕೇಸ್ಗಳನ್ನು ನಾವು ಪ್ರತಿದಿನ ನ್ಯೂಸ್ ಚಾನೆಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾನೆ ಇರ್ತೀವಿ. ಎಷ್ಟೋ ಜನ ಹೆಂಗಸರು ತಮಗೆ ಅರ್ಹತೆ ಇಲ್ಲದಿದ್ದರೂ ಕೂಡ ಬಾಸ್ ಜೊತೆ ಚಕ್ಕಂದ ಆಡಿ ಪ್ರಮೋಷನ್ ಅನ್ನ ಗಿಟ್ಟಿಸಿಕೊಳ್ಳುತ್ತಾರೆ. ಸಂಬಳದಲ್ಲಿ ಒಳ್ಳೆಯ ಹೈಕ್ ಅನ್ನು ಕೂಡ ಪಡೆಯುತ್ತಾರೆ. ಎಷ್ಟೋ ಜನ ಅರ್ಹತೆ ಇರುವವರು ಲಂಚ ಕೊಡದೆ ದಿನ ರಾತ್ರಿ ಕೆಲಸವನ್ನ ಮಾಡಿ ಪ್ರಮೋಷನ್ ಕೂಡ ಪಡೆಯೋದಿಲ್ಲ. ಆದ್ರೆ ಒಂದೇ ರಾತ್ರಿ ತಮ್ಮ ಬಾಸ್ ಜೊತೆ ಕಳೆಯೋದ್ರಿಂದ ಎಷ್ಟೋ ಜನ ಮಹಿಳೆಯರು ಹೈಕ್ ಅನ್ನ ಕೂಡ ಪಡೆಯುತ್ತಾರೆ. ಇದಕ್ಕೆ ಕಾರಣ ಲಂಚ 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 ಎಂಬ ಪದ ಇಂದು ನಮ್ಮ ಸಮಾಜದಲ್ಲಿ ಎಷ್ಟು ಹಾಸು ಹೊಕ್ಕಿದೆ ಅಂದ್ರೆ ಸಾಮಾನ್ಯ ಕೆಲಸಗಳಿಗೂ ಹಣ ನೀಡುವುದು ಅನಿವಾರ್ಯ ಎಂಬ ಮನಸ್ಥಿತಿ ಉಂಟಾಗಿದೆ. ಭ್ರಷ್ಟಾಚಾರದ ಒಂದು ಮುಖವಾಗಿರುವ ಲಂಚವು ಸಾರ್ವಜನಿಕ ಸೇವೆಯಾಗಲಿ, ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನ ಗೆದ್ದಲು ಹುಳದಂತೆ ಒಳಗಿನಿಂದ ತಿನ್ನುತ್ತಾನೆ ಇದೆ. ಈ ದಂಧೆ ನಿರಂತರವಾಗಿ ನಡೀತಾನೆ ಇರುತ್ತದೆ. ಆದ್ರೆ ಎಲ್ಲರೂ ಕೂಡ ಗೊತ್ತಿಲ್ಲದ ಹಾಗೆ ನಾಟಕವನ್ನ ಮಾಡುತ್ತಾರೆ. ಲಂಚ ಕೊಡೋರಾಗ್ಲಿ, ಲಂಚ ತಗೊಳ್ಳೋರಾಗ್ಲಿ ಈ ನಾಟಕದ ಸೂತ್ರಧಾರಿಗಳು. ಇನ್ನು ಯಾರಪ್ಪ ಇದಕ್ಕೆ ಪ್ರೊಡ್ಯೂಸರ್, ಡೈರೆಕ್ಟರ್ ಅಂದ್ರೆ ವಿಧಾನಸಭೆಯಲ್ಲಿ ಕುಳಿತಿರುವಂತಹ ರಾಜಕೀಯ ವ್ಯಕ್ತಿಗಳು.
ಇದು ಕೇವಲ ಹಣದ ವ್ಯವಹಾರ ಅಲ್ಲ, ಬದಲಿಗೆ ನೈತಿಕತೆಯ ಪತನ ಮತ್ತು ಅರ್ಹತೆಯ ಕತ್ತು ಹಿಸುಕುವ ಒಂದು ಕ್ರಿಯೆಯಾಗಿದೆ. ಅಷ್ಟಕ್ಕೂ ಲಂಚ ಅಂದರೆ ಏನು ಅನ್ನುವ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕಾನೂನು ಬಾಹಿರವಾಗಿ ತನ್ನ ಅಧಿಕಾರ ಮತ್ತು ಸ್ಥಾನವನ್ನ ಬಳಸಿಕೊಂಡು ವೈಯಕ್ತಿಕ ಲಾಭಕ್ಕಾಗಿ ಹಣ, ಉಡುಗೊರೆ ಅಥವಾ ಯಾವುದೇ ಸೌಲಭ್ಯವನ್ನ ಪಡೆಯುವುದನ್ನ ಅಥವಾ ನೀಡುವುದನ್ನ ಲಂಚ ಎನ್ನುತ್ತಾರೆ ಸ್ನೇಹಿತರೆ. ಭಾರತ ದಂಡ ಸಂಹಿತೆ ಐಪಿಸಿ ಸೆಕ್ಷನ್ 1988 ಪ್ರಕಾರ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯವನ್ನ ನಿರ್ವಹಿಸಲು ಸಾರ್ವಜನಿಕರಿಂದ ಯಾವುದೇ ರೂಪದ ಸಂಭಾವನೆ ಅಂದ್ರೆ ಸಂಬಳದ ಹೊರತಾಗಿ ಪಡೆಯುವುದು ಶಿಕ್ಷಾರ್ಹ ಅಪರಾಧ ಎಂದು ಹೇಳಲಾಗುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನ ಅಳೆಯುವ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆಯ ವರದಿಯ ಪ್ರಕಾರ ಕೆಲವು ಪ್ರಮುಖ ಅಂಶಗಳು ಈ ರೀತಿ ಇವೆ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಅಂದ್ರೆ ಸಿಪಿಐ ಈ ವರ್ಷದ ವರದಿಯ ಪ್ರಕಾರ ಭಾರತವು 180 ದೇಶಗಳ ಪಟ್ಟಿಯಲ್ಲಿ 93ನೇ ಸ್ಥಾನದಲ್ಲಿದೆ. ಇದರ ಸ್ಕೋರ್ 100ಕ್ಕೆ 39ರಷ್ಟಿದೆ. ಇದು ದೇಶದಲ್ಲಿ ಭ್ರಷ್ಟಾಚಾರ ಮಟ್ಟವನ್ನ ಇನ್ನೂ ಹೆಚ್ಚಿದೆ ಎಂಬುದನ್ನ ತೋರಿಸುತ್ತದೆ. ಏಷ್ಯಾದಲ್ಲಿ ಮೊದಲ ಸ್ಥಾನ. ಫೋರ್ಬ್ಸ್ ವರದಿಯ ಪ್ರಕಾರ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಲಂಚದ ಪ್ರಮಾಣವಿರುವ ದೇಶಗಳಲ್ಲಿ ಭಾರತ ಕೂಡ ಮುಂಚೂಣಿಯಲ್ಲಿದೆ. ಇಲ್ಲಿನ 39% ಜನರು ಸರ್ಕಾರಿ ಸೇವೆ ಪಡೆಯಲು ಯಾವುದಾದ್ರೂ ಒಂದು ರೂಪದಲ್ಲಿ ಲಂಚವನ್ನ ನೀಡುತ್ತಿದ್ದಾರೆ ಅಂತ ಈ ಒಂದು ಸಮೀಕ್ಷೆ ಹೇಳುತ್ತದೆ. ಅದು ಪೊಲೀಸ್ ಇಲಾಖೆ ಆಗಲಿ, ಕಂದಾಯ ಇಲಾಖೆ ಆಗಲಿ, ನೋಂದಣಿ ಕಚೇರಿಗಳು, ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲಿ ಲಂಚದ ಪ್ರಮಾಣ 90ರಷ್ಟಿದೆ ಅಂತ ಬಹಿರಂಗವಾಗಿ ಈ ಸಮೀಕ್ಷೆ ಹೇಳುತ್ತದೆ. ಇದನ್ನ ನಾವು ಕೂಡ ಅನುಭವಿಸಿದ್ದೇವೆ. ನಮ್ಮ ವ್ಯವಸ್ಥೆಯಲ್ಲಿ ಲಂಚ ಬೆಳೆಯಲು ಹಲವಾರು ಕಾರಣಗಳು ಕೂಡ ಇವೆ. ಸರ್ಕಾರಿ ಕೆಲಸಗಳು ಅತಿ ಹೆಚ್ಚು ವಿಳಂಬವಾಗುವುದು ಮತ್ತು ಜನರು ಬೇಗ ಕೆಲಸ ಮುಗಿಸಿಕೊಳ್ಳಲು ಲಂಚ ನೀಡಲು ಮುಂದಾಗುತ್ತಾರೆ. ಕೆಳ ಹಂತದ ನೌಕರರಿಗೆ ಜೀವನ ನಿರ್ವಹಣೆಗೆ ಸಾಲದಷ್ಟು ವೇತನ ಇರದೇ ಇರುವುದು ಅವರನ್ನ ಲಂಚದತ್ತ ಪ್ರೇರಿಸುತ್ತಿವೆ. ಸಮಾಜದಲ್ಲಿ ಪ್ರಾಮಾಣಿಕತೆಗಿಂತ ಶ್ರೀಮಂತಿಕೆಗೆ ಹೆಚ್ಚು ಗೌರವ ಸಿಗುತ್ತಿರುವುದು ಜನರ ಮನಸ್ಥಿತಿಯನ್ನ ಬದಲಿಸಿದೆ. ಭ್ರಷ್ಟಾಚಾರದ ಪ್ರಕರಣಗಳು ಸಾಬೀತಾಗಲು ವರ್ಷಗಟ್ಟಲೆ ಹಿಡಿಯುತ್ತವೆ. ಕಠಿಣ ಶಿಕ್ಷೆಯ ಪ್ರಮಾಣ ಕಡಿಮೆ ಇರುವುದು ಭ್ರಷ್ಟರಿಗೆ ಧೈರ್ಯ ನೀಡುತ್ತದೆ. ಹೀಗಾಗಿ ಲಂಚ ಪಡೆಯುವವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿದರೆ ಮಾತ್ರ ಲಂಚ ತೆಗೆದುಕೊಳ್ಳುವ ಪ್ರಮಾಣ ಕೂಡ ಕಡಿಮೆ ಆಗಬಹುದು. ಲಂಚ ಕೇವಲ ವ್ಯಕ್ತಿಯ ಮೇಲೆ ಮಾತ್ರವಲ್ಲ, ಇಡೀ ದೇಶದ ಆರ್ಥಿಕತೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಸ್ನೇಹಿತರೆ. ಅರ್ಹ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ಲಂಚ ನೀಡುವ ಶ್ರೀಮಂತರ ಪಾಲಾಗುತ್ತಿದೆ. ಇದು ಸಾಮಾಜಿಕ ಅಸಮಾನತೆಯನ್ನ ಹೆಚ್ಚಿಸುತ್ತಿದೆ. ಸರ್ಕಾರ ಯಾವುದೇ ಒಂದು ಸ್ಕೀಮ್ ಅನ್ನ ಘೋಷಿಸಿದರೆ, ಒಂದು ವೇಳೆ ಒಬ್ಬ ವ್ಯಕ್ತಿಗೆ 1,000 ರೂಪಾಯಿ ಕೊಡುವುದಂತ ಹೇಳಿದರೆ ಆ ವ್ಯಕ್ತಿಗೆ ಅಂದ್ರೆ ಆ ಬಡ ವ್ಯಕ್ತಿಗೆ ಸಿಗೋದು ಕೇವಲ 100 ರೂಪಾಯಿ ಇಲ್ಲ 110 ರೂಪಾಯಿ. ಬಾಕಿ 900 ರೂಪಾಯಿಯನ್ನ ರಾಜಕೀಯ ವ್ಯಕ್ತಿಗಳು, ಅಧಿಕಾರಿಗಳು ಹಂಚಿಕೊಳ್ಳುತ್ತಾರೆ. ಹೀಗಾಗಿ ಯಾವುದೇ ಸ್ಕೀಮುಗಳು ಕೂಡ ಬಡ ವರ್ಗದವರಿಗೆ ಸೇರುತ್ತಿಲ್ಲ ಅನ್ನೋದು ನಿಜಕ್ಕೂ ಒಂದು ದುರದೃಷ್ಟ ಸಂಗತಿಯಾಗಿದೆ. ರಸ್ತೆ, ಸೇತುವೆಗಳ ನಿರ್ಮಾಣದಲ್ಲಿ ಗುತ್ತಿಗೆದಾರರು ಲಂಚ ನೀಡಿದಾಗ ಅವರ ಲಾಭ ಮಾಡಲು ಕಳಪೆ ಸಾಮಗ್ರಿಗಳನ್ನ ಬಳಸುತ್ತಾರೆ. ಇದು ಸಾರ್ವಜನಿಕರ ಪ್ರಾಣಕ್ಕೆ ಸಂಚಕಾರ ತರುತ್ತಿದೆ. ನೀವೇ ನೋಡಿರಬಹುದು, ಇತ್ತೀಚೆಗೆ ಕೆಲವೇ ತಿಂಗಳ ಹಿಂದೆ, ಕೆಲವೇ ವರ್ಷಗಳ ಹಿಂದೆ ಕಟ್ಟಿರುವಂತಹ ಬ್ರಿಡ್ಜ್ಗಳು ನೀರು ಪಾಲಾಗಿರುವುದನ್ನ ನೀವು ನೋಡಿರಬಹುದು. ನಿನ್ನೆ ಮೊನ್ನೆ ಹಾಕಿರುವಂತಹ ಟಾರ್ ಕೂಡ 2 ದಿನದಲ್ಲಿ ಕಿತ್ತು ಬರುತ್ತದೆ. ಹೌದು, ಇದಕ್ಕೆ ಹಲವಾರು ಕಾರಣಗಳಿವೆ. ಗುತ್ತಿಗೆದಾರರು ಮೇಲಿನ ಅಧಿಕಾರಿಗಳಿಗೆ ಲಂಚ ಕೊಡಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಲಂಚ ಕೊಡಬೇಕಾಗುತ್ತದೆ. ಒಂದು ವೇಳೆ 10 ಲಕ್ಷ ರೂಪಾಯಿ ಆ ರೋಡಿಗೆ ಸ್ಯಾಂಕ್ಷನ್ ಆದ್ರೆ ಅದರಲ್ಲಿ 9 ಲಕ್ಷ ರೂಪಾಯಿ ಲಂಚಕ್ಕೆ ಹೋಗಿರುತ್ತದೆ. ಇಂತಹ ಸಂದರ್ಭದಲ್ಲಿ 50,000 ರೂಪಾಯಿ ತಾನು ಲಾಭ ಮಾಡಿಕೊಂಡು 50,000 ರೂಪಾಯಿ ಟಾರ್ ಅನ್ನ ಹಾಕಿ ಆ ಗುತ್ತಿಗೆದಾರ ಅಲ್ಲಿಂದ ಮಾಯವಾಗುತ್ತಾನೆ.